ಪತ್ರಿಕೆ ಓದುವುದು ದೃಷ್ಟಿಕೋನ ವಿಸ್ತಾರಕ್ಕೆ ದಾರಿ. ವಿದ್ಯಾರ್ಥಿಗಳ ಬುದ್ಧಿ ವಿಕಸನಕ್ಕೆ ಪತ್ರಿಕೆ ಓದುವ ಅಭ್ಯಾಸ ಅಗತ್ಯ. ವಿದ್ಯಾರ್ಥಿಗಳು ಪ್ರತಿದಿನ ವಿವಿಧ ಪ್ರಕಾರದ ಪತ್ರಿಕೆಗಳನ್ನು ಓದುವ ಮೂಲಕ ತಮ್ಮ ಬುದ್ಧಿ ವಿಕಾಸ ಹಾಗೂ ಸಮಾಜದ ವಿಷಯಗಳಲ್ಲಿ ಗಾಢ ಅರಿವು ಪಡೆದುಕೊಳ್ಳಬೇಕು ಎಂದು ಉಡುಪಿ ಟಿಎಂಎ ಪೈ ಮಹಾವಿದ್ಯಾಲಯದ ಸಮನ್ವಯ ಅಧಿಕಾರಿ ಡಾಕ್ಟರ್ ಮಹಾಬಲೇಶ್ವರ ರಾವ್ ಹೇಳಿದರು. ಅವರು ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಕಾಲೇಜಿನ ಸಪ್ತಸ್ವರ ವೇದಿಕೆಯಲ್ಲಿ ಆಯೋಜಿಸಿದ 2025ರ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದೇ ಪತ್ರಿಕೆಯಲ್ಲಿ ಸೀಮಿತವಾಗದೆ 5 ಅಥವಾ ಹೆಚ್ಚು ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳನ್ನು ಓದಿದರೆ ದೈನಂದಿನ ಸುದ್ದಿಗಳನ್ನು ವಿವಿಧ ದೃಷ್ಟಿಕೋನಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಉತ್ಸಾಹಿ ಹಾಗೆ ಜನಸ್ನೇಹಿ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಸನ್ನರ ಆತ್ಮೀಯರಾದ ಶರೀಫ್ ರವರೇ ಹಾಗೆ ನಮ್ಮ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಉಮೇಶ್ ಮಾರ್ಪಳ್ಳಿ ಅವರೇ ಮತ್ತೆಲ್ಲ ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಬಂಧುಗಳೇ ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಿರುವಂಥದ್ದು ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ವಿಶೇಷವಾಗಿ ಕಾಲೇಜಿನ ಸಂಸ್ಥಾಪಕ ಅಶ್ವಥ್ ಎಸ್ಎಲ್ ಮಾತನಾಡಿ, ನೈತಿಕತೆ ಮತ್ತು ಸಮಾಜದ ಪರ ಬದ್ಧತೆಯನ್ನು ಹೊಂದಿದಾಗ ಮಾತ್ರ ಮಾಧ್ಯಮಗಳು ನ್ಯಾಯ, ಸತ್ಯ ಮತ್ತು ಸಮಾನತೆಯ ಸಾಧನಗಳಾಗಿ ಪರಿಣಮಿಸಬಲ್ಲವು ಎಂದರು. ಕಾರ್ಯಕ್ರಮ ನಿಮ್ಮ ಜೀವನವನ್ನು ಅಳವಡಿಸಿಕೊಳ್ಳಿ. ಇಲ್ಲಿ ಮಾತಾಡಿದಂಥವ್ರು ಯಾವುದೂ ಬೇಡದಿಲ್ಲ, ಎಲ್ಲದೂ ಜೀವನದಲ್ಲಿ ಬೇಕಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಹಾಗೆ ನಮ್ಮ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳು ಇವತ್ತು ಆಗಮಿಸಿದ್ದಾರೆ. ಯಾವತ್ತು ನಮ್ಮ ಪತ್ರಕರ್ತರಿಗೆ ಕೆಲವು ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಹೋಗುವುದಿಲ್ಲ, ಕೆಲವು ಕಡೆಗೆ ಹೋಗ್ಲಿಕ್ಕಾಗ ತುಂಬ ಕಾರ್ಯಕ್ರಮಗಳಿರ್ತವೆ, ಬೇರೆ ಬೇರೆ ಡಿವೈಡ್ ಮಾಡಿ ಹೋಗ್ತೇವೆ. ಅದೆಲ್ಲ ಕಾರ್ಯಕ್ರಮ ಬಿಟ್ಟು ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಆದ ಕಾರಣ ನಮಗೆ ಕಾರ್ಕಳ ಗ್ರಾಮಾಂತರ ಠಾಣೆಯ ಠಾಣಾಧಿಕಾರಿ ಪ್ರಸನ್ನ ಎಂಎಸ್ ಅವರು ಪತ್ರಿಕೆ ಓದುವುದರಿಂದ ಕನ್ನಡ ಭಾಷೆಯ ಬಳಕೆ ಮತ್ತು ಬರವಣಿಗೆಯ ಗುಣಮಟ್ಟ ಉತ್ತಮವಾಗುತ್ತದೆ ಎಂಬುದರೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಬರುವ ಜಾಹೀರಾತುಗಳಿಗೆ ನಂಬಿಕೆ ಇಡುವ ಪರಿಣಾಮ ಅಪರಾಧಗಳು ಹೆಚ್ಚಾಗುತ್ತಿರುವುದು ಗಂಭೀರ ವಿಷಯವಾಗಿದೆ ಎಂದರು. ಅದೊಂದು ಅಂತ ಹೇಳಿದರು. ಮತ್ತೆ ಇವತ್ತು ಬಂದು ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ವವಾಗಿದೆ. ಏನಕ್ಕೆ ಕಾರ್ಯಕ್ರಮ ಇಲ್ಲೇ ಮಾಡಿದ್ದಾರೆ, ಬೇರೆ ನಮ್ಮನ್ನೆಲ್ಲ ಸೇರಿಸಿ ಇವನ್ನೆಲ್ಲ ಸೇರಿಸಿ ಮಾಡ್ಬೋದಾಗಿತ್ತಲ್ಲ, ಯಾಕಿಲ್ಲ ಮಾಡಿದ್ದಾರೆ? ಯಾಕೆ ಅಂದರೆ ಪತ್ರಕರ್ತರು ಇದ್ದಾರೆ ಅಂತ ನಿಮಗೆ ಗೊತ್ತಾಗಲಿ ಅಂತನ? ಇಲ್ಲ. ಮತ್ತೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಪತ್ರಿಕೆಗಳು ನಾಡು, ನುಡಿ ಮತ್ತು ಸಂಸ್ಕೃತಿಯ ಉಳಿವಿಗೆ ಮತ್ತು ಬೆಳವಣಿಗೆಗೆ ಪ್ರಭಾವ ಬೀರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಅಪೂರ್ವವಾದ ವಿಷಯಗಳು ನಿಮ್ಮೂರಿನಲ್ಲಿ ಇರ್ಬೋದು, ಅದು ಪತ್ರಿಕೆಯವರ ಗಮನಕ್ಕೆ ಇದುವರೆಗೆ ಬಂದಿಲ್ಲದೆ ಇರ್ಬೋದು. ನೀವು ಅವರಿಗೆ ಮಾಹಿತಿ ಕೊಡ್ಬೋದು ಅಥವಾ ನೀವೇ ಬರೀಬೋದು. ನೀವೇ ಜರ್ನಲಿಸಮ್ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಬೋದು. ಇದು ನಾನು ನನ್ನ ಅನುಭವದಿಂದ ಹೇಳೋ ಮಾತು. ನಾನು ಉದಯವಾಣಿ ಪತ್ರಿಕೆಗೆ, ಪ್ರಜಾವಾಣಿ ಪತ್ರಿಕೆಗೆ, ರೂಪತಾರ, ತುಷಾರ, ಈ ಎಲ್ಲ ಸಮುದಾಯ ವಾರ್ತಾಪತ್ರ, ಹೊಸತು, ಸಮಾಜಮುಖಿ. ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತರಕ ಸದಾನಂದ ಪಾಟ್ಕರ್ ತೆಳ್ಳಾರು ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಸಂಘದ ಕಾರ್ಯದರ್ಶಿ ಹರೀಶ್ ಆಚಾರ್ಯ, ಕೋಶಾಧಿಕಾರಿ ಕೆಎಂ ಖಲೀಲ್, ಜಿಲ್ಲಾ ಪ್ರತಿನಿಧಿ ಉದಯಕುಮಾರ್ ಮುಣ್ಕೂರು, ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಉಮೇಶ್ ಮಾರ್ಪಳ್ಳಿ ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ ವಾಸುದೇವ ಭಟ್ ಸ್ವಾಗತಿಸಿದ್ರು. ಉಪನ್ಯಾಸಕಿ ಪ್ರಿಯಾಂಕಾ ಕಾರ್ಯಕ್ರಮ ನಿರೂಪಿಸಿದ್ರು ಮತ್ತು ಅವಿನ್ ಶೆಟ್ಟಿ ಧನ್ಯವಾದ ಸಲ್ಲಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Pull up the hands and the feeling more beer. I digga digga don, I sicka don. Take it on the roll and the show and the pull up the face and the Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.